ಸೋಲ್ಮಿಲು ನಮ್ಮ ಕುಡ್ಲ ತುಳುವಾರ್ತೆಲು ಕಡಬ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸೋಮವಾರ ಆಸಿಡ್ ದಾಳಿಯಾದ ಜೂರು ಪೆಟ್ಟಾತ್ನ ಮೂವೀರು ಬರವು ಕಲ್ಪನ ಪೊಣ್ಣುಲೆಗೆ ಕುಳ್ಳದ ಆಸ್ಪತ್ರೆಡು ಮರ್ದು ನಡೆತುಂಡು ಆ ಭಿನ್ ಪನ್ಪನ ಆರೋಪಿನ ಪೊಲೀಸರು ಪತ್ತದಿರು ಪ್ರೀತಿ ಪ್ರೇಮಗೂ ವಿರೋಧ ಮಲ್ತನ ಬಗೆಟ್ ಈ ಚಲ್ಲು ಕಾರ್ಯ ಕೈಪಾಡದೆ ಎಂದು ಪೊಲೀಸ್ ತನಿಖೆಡಿದು ತೇರಿದು ಬೈದಿಲ್ಲ. ಕಡಬ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಲ್ತೊಂದುಪುನ ಮೂವೀರು ಪೊಣ್ಣುಲೆಗೆ ಆಸಿಡ್ ಪಾಡಿನ ಆರೋಪಿನ ಪೊಲೀಸರು ಬಂಧನ ಮಲ್ತದು ತನಿಖೆ ನಡಪಾವೊಂದುಲ್ಲೇರು. ಪೊಣ್ಣುಲಿನ ತುರ್ತುರು ಕುಡ್ಲಗಳೆತ್ತೊಂದು ಬತ್ತದು ಈಜಿ ಆಸ್ಪತ್ರೆಡು ಮರ್ದು ನಡೆತುಂಡು. ಪ್ರೀತಿ ಪ್ರೇಮ ಬೋಡ್ಚಿಂದ ವಿರೋಧ ಮಲ್ತು ನಡೆದವರ ಇಂಚ ಪಗ್ಗೆ ಸಾಧಿಸಾದೆ ಎಂದು ಆರೋಪಿ ಪೊಲೀಸ್ ತನಿಖೆಡು ಬಾಯಿ ಬಿಡುತ್ತೆ. ಆಸಿಡ್ ತೇತು ನಡೆದವರ ಅಮೀನ್ ಪ್ರೀತಿ ಮಲ್ತೊಂದಿತ್ತಿನ ಅಲಿನಾ ಸಿಬಿಗೆ ಜೋರದ ಪೆಟ್ಟಾದಿತ್ತದು. ಸ್ಥಿತಿಗತಿ ಗಂಭೀರ ಉಂಡು ಮೋನೆ ಕೈ ಬುಕ್ಕ ಬೆರಿಕೆ ಆಸಿಡ್ ಬೂರು ನಡೆದವರ ಅಲಿನಾ ಸಿಬಿನ ಐಸಿಯುಗೂ ಪಡೆದೇರು. ಆ ಪೊಣ್ಣನ ಒಟ್ಟುಗಿತ್ತಿನ ಅಮೃತ ಬುಕ್ಕ ಅರ್ಚನಾ ಮುಕ್ಲೆಗೆ ಮೋನೆ ಬುಕ್ಕ ಕೈಕ ಆಸಿಡ್ ಬೂರ್ದು ಪೆಟ್ಟಾತಡು. ಈ ಬಗೆಟ್ ದುಂಬುದ ಜಿಲ್ಲಾ ಪಂಚಾಯತ್ ಸದಸ್ಯರು ಪಿಪಿ ವರ್ಗೀಸ್ ಪಾತಿರ್ದು ಈ ಸಂಗತಿ ಹಿಡಿದು ಪರೀಕ್ಷೆ ಬರೋಂದಿತ್ತಿನಕ್ಲೆಗೆ ಪೋಡಿಗೆ ಶುರುವಾತಂಡು ಒಟ್ಟುಗು ಕಲ್ಪನಕ್ಲೆಗೆ ಇಂಚ ಆಯ್ನ ಬಗೆಟ್ ಬೇಜಾರಡುಲ್ಲೇರು ಪರೀಕ್ಷೆ ನಡತೊಂದು ಪುಣಗ ನೆಪ್ಪಿದ ಈ ಪೊಲೀಸರು ಬುಕ್ಕ ವಿಧಿವಿಜ್ಞಾನ ಕೂಟದಾಗ್ಲು ಸಂಗತಿ ಪಿಂದೊಂಡು ನಡೆದವರ ಅಕ್ಲೆ ಗಲಿಬಿಲಿ ಆತಂಡು ಅಂಚಾದ ಅಕ್ಲೆಗೆ ಧೈರ್ಯ ಕೊರಪನ ಕಾರ್ಯನು ಪೊಲೀಸರು ಬುಕ್ಕ ಶಿಕ್ಷಣಾಧಿಕಾರಿಗಳು ಮಲ್ತುದೇರು ಬಂಡೇರು. ಶಿಕ್ಷಣಾಧಿಕಾರಿ ಜಯಣ್ಣ ಈ ಪೊರ್ತುಡು ಪಾತಿರ್ದು ಮಾಹಿತಿ ಕೊರಿಯರು ಊರುದಕ್ಲ ಅಭಿಪ್ರಾಯ ತಿರಿಪಾದು ಪರೀಕ್ಷೆ ನಡತೊಂದು ಪುಣಗನೆ ಇಂಚ ಆಯ್ ನಡೆದವರ ಪರೀಕ್ಷೆ ಬರೆಪುನವು ತತ್ತು ಪೋತುಂಡು ಜೋರು ಪೊತ್ತುದು ಪೋಯ್ ನಡೆದವರ ಅಕ್ಲಿನ ನನದ ಬದುಕ ಹಾಳಾಪನು ಪನ್ಪುನ ಪೋಡಿಗೆ ಎದುರಾತನು. ತುರ್ತು ಮರ್ದಗ ಬೋಡಾದ ಅಕ್ಲಿನ ಕುಡ್ಲದ ಆಸ್ಪತ್ರೆಗೆ ಪಾಡ್ ನಡೆದವರ ಆಸ್ಪತ್ರೆ ಕಟ್ಟುನ ಕಾಸ್ತ ಬಗೆಟ್ಲ ಸವಾಲು ಎದುರಾತನು. ಅಂಚದು ಸರ್ಕಾರ ಅಕ್ಲಿನ ಮರ್ದದ ಬಗೆಟ್ ಬುಕ್ಕ ಅಕ್ಲಿನ ಭವಿಷ್ಯದ ಬಗೆಟ್ ನಿರ್ಧಾರ ದೆತ ನೋಡುವೊಂದು ಊರ್ದಕ್ಲು ಒತ್ತಾಯ ಮಂತದೆ. ಕಡಬ ತಾಲೂಕು ಕಾಣಿಯೂರ್ದ ದಿವ್ಯಶ್ರೀ ಪನ್ಪುನ ಜವಂದಿ ತನ್ನ ಮಿತ್ತು ನಡೆಸಂದಿತ್ತನ ಅಪಪ್ರಚಾರದ ಅವರ ಮನಸ್ಸಿಗೆ ಭಾರಿ ಬೇಜಾರಾದ ಜೀವದೆತ್ತೊನ್ನ ಬೇಜಾರದ ಸಂಗತಿ ನಡೆತದಂಡು. ಕಡಬ ತಾಲೂಕು ಕಾಣಿಯೂರ್ದ 26 ವರ್ಷ ಪ್ರಾಯದ ಜವಂದಿ ದಿವ್ಯಶ್ರೀ ಪನ್ಪುನಾರು ಜೀವದೆ ತೊಂದಿರು ತನ್ನ ಮಿತ್ತು ಅಪಪ್ರಚಾರ ನಡೆತೊಂದು ಉಂಡು ಮನಸ್ಸಿಗೆ ಭಾರಿ ಬೇಜಾರಾದ ಇಂಚ ಮಲ್ತೊಂದಿರು. ಕಾಣಿಯೂರು ಗ್ರಾಮದ ಅನಿಲ ಮನೆ ಪದ್ಮಯ್ಯ ಗೌಡ ಪನ್ಪನಾರಿನ ಮಗಳು ದಿವ್ಯಶ್ರೀನ ಬಗೆಟ್ ಕೆಲವೇರು ಮಾನದಿಪ್ಪುನಂಚಿನ ರೀತಿಡು ಅಪಪ್ರಚಾರ ಮಲ್ತನವೇ ಜೀವದ ತೊಂದರೆ ಕಾರಣ ಅಂತ ತಿಳಿದು ಬೈದನು. ಇಲ್ಲಡು ಬಲ್ದೆ ತೊಂದನ ಅರೆನು ಅಪಗನೆ ಆಸ್ಪತ್ರೆ ಕೊನೊಂಡಲ ಆತೂರ್ತುಗು ಅರೆನ ಪ್ರಾಣ ಪೂತುಂಡು ಕರಿನ ರಡ್ಡು ತಿಂಗುಳ್ಡು ತನ್ನ ಮಿತ್ತದ ಅಪಪ್ರಚಾರಡು ಭಾರಿ ಬೇಜಾರಾದಿತ್ತದು ಇಲ್ಲಡೆ ಇತ್ತೇರಿಗೆ. ಈ ಬಗೆಟ್ ಬೆಳ್ಳಾರೆ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡ್ದಿತ್ತದು ಜೀವದ ತೊಂದರೆ ಅಪಪ್ರಚಾರ ಮಲ್ತನಕ್ಲೆ ಕಾರಣ ಅಂದು ತೂರ್ದುಂಡು ಪೊಲೀಸರು ಕೇಸ್ ಪಾಡು ತನಿಖೆ ಮಲ್ತೊಂದುಲ್ಲೇರು. ಕಡಬ ಸರ್ಕಾರಿ ಪದವಿ ಪೂರ್ವ ಕಾಲೇಜು 12ನೇ ಕ್ಲಾಸ್ ಪಿಯುಸಿ ಪರೀಕ್ಷೆಗೆ ತಯಾರಿ ಮಲ್ತೊಂದು ಪುನಗ ಪರೀಕ್ಷೆ ಕುಲ್ಯ ರೀತಿನ ಮೂವೀರು ಪೊಣ್ಣುಲೆಗ್ ಆಸಿಡ್ ತೇತನ ಕೇಸ್ಗೆ ಸಂಬಂಧ ಕಠಿಣ ಕ್ರಮದೆತ್ತೊನೆರೆ ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ದಿನೇಶ್ ಗುಂಡೂರಾವ್ ಅಧಿಕಾರಿಗಳಿಗೆ ಸೂಚನೆ ಕೊಡ್ತೀರು. ಪರೀಕ್ಷೆಗೆ ಸಜ್ಜಾವಂದಿತ್ತಿನ ಕಾಲೇಜು ಪೊಣ್ಣುಲೆಗೆ ಆಸಿಡ್ ತೇತನ ಬಗೆಟ್ ಕಠಿಣ ಕ್ರಮ ದೆತ್ತೊನೆರೆ ಅಧಿಕಾರಿಗಳಿಗೆ ಸೂಚನೆ ಕೊಡ್ತನ ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ದಿನೇಶ್ ಗುಂಡೂರಾವ್ ಇಂಚಿನ ದಾಳಿ ನಡಪೆರೆ ಬಲ್ಲಿತ್ತಂದು ದುರಾದೃಷ್ಟ ಸಂಗತಿ ಜಿಲ್ಲಾ ಪೊಲೀಸರು ಆರೋಪಿನ ಪತ್ತದು ಹೆಚ್ಚಿನ ವಿಚಾರಣೆ ನಡಪಾದಿರು ಬರವು ಕಲ್ಪನ ಮೂವೀರು ಪೊಣ್ಣುಲಿನ ಮೋನೆಗೆ ಜೋರದ ಪೆಟ್ಟಾದಿತ್ತದು ಹೆಚ್ಚಿನ ಮರ್ದ ಕೊರೊಂದುಂಡು ಸರಕಾರದ್ದು ಅಕ್ಲೆಗೆ ಪರಿಹಾರ ಸೇರಿನಂಚ ಮರ್ದದ ವ್ಯವಸ್ಥೆಗೆ ಅಗತ್ಯ ಉಪ್ಪುನ ಮಾತಾಕ್ರಮ ದೆತ್ತೊನೆರೆ ಅಧಿಕಾರಿಗಳಿಗೆ ಸೂಚನೆ ಕೊಡ್ತೆ ಎಂದು ಪಂತೇರು. ಪೊಣ್ಣುಲಿನ ಮಿತ್ತು ಆಸಿಡ್ ದಾಳಿದಂಚಿನ ಮನುಷ್ಯತ್ವದಂತಿನ ವರ್ತನೆ ವಿರೋಧ ಮಲ್ಪನ ಸಂಗತಿ ಈ ಕೇಸನ್ನು ಸರ್ಕಾರ ಗಂಭೀರವಾದ್ಯ ತೊಂದುಂಡು ತಪ್ಪು ಮಲ್ತನಕನ ಮಿತ್ತು ಕಠಿಣ ಕಾನೂನು ಕ್ರಮ ದೆತ್ತೊನೆರೆ ಸೂಚನೆ ಕೊಡ್ತುಂಡು ಮಂತ್ರಿ ದಿನೇಶ್ ಗುಂಡೂರಾವ್ ತಿಳಿಪಾತಿರು. ಬೆದ್ರದ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ನಡಪಾವನ ಕಾಸು ಕಟ್ಟಂದೆ ಕಲ್ಪನಾ ಕನ್ನಡ ಮಾಧ್ಯಮ ಶಾಲೆಗೆ ಸೇರಿರೆ ಬಯಕದು ರಾಜ್ಯದೊರ್ಮಿಡ್ದು ಐತಾರ 15,986 ಜೋಕುಲು ಪ್ರವೇಶ ಪರೀಕ್ಷೆ ಬರೆತಿರು ಒಂದು ಕನ್ನಡ ಶಾಲೆಯಲ್ಲಿನ ಬರವುದ ರಂಗುಡಿ ಹೊಸ ದಾಖಲೆ ಆತಂಡು. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಕನ್ನಡ ಮಾಧ್ಯಮ ಶಾಲೆಗೆ ಸೇರಿಯರೆ ರಾಜ್ಯದ 32 ಜಿಲ್ಲೆಯಲ್ಲಿನ 19,224 ಜೋಕುಲು ಅರ್ಜಿ ಪಡೆದಿದ್ದೇರು. 6ನೇ ಕ್ಲಾಸ್ಗೆ 11,795, 7ನೇ ಕ್ಲಾಸ್ಗೆ 1,438, 8ನೇ ಕ್ಲಾಸ್ಗೆ 1,889, 9ನೇ ಕ್ಲಾಸ್ಗೆ 584 ಜೋಕುಲು ಪ್ರವೇಶ ಪರೀಕ್ಷೆ ಬರೆತಿರು. ಒಂದೆಟ್ಟು ಬೆಳಗಾವಿ ಜಿಲ್ಲೆಡ್ದು 5,237, ಬಾಗಲಕೋಟೆ ಬೊಕ ವಿಜಯಪುರ ಜಿಲ್ಲೆಡ್ದು 2,783 ಬೊಕ 1,554 ಜೋಕುಲು ಪರೀಕ್ಷೆ ಕುಲುದೇರು. ಇಡಮುಟ್ಟ ಕೈಬರವಡು ಅರ್ಜಿಲೆ ತೊಂದಿತ್ತಂಡು ಆಂಡ ಈ ಸರ್ತಿ ಸುರುತು ಸರ್ತಿ ಆನ್ಲೈನ್ ಅರ್ಜಿ ನಮೂನೆಡು QR ಕೋಡ್ ಸೇರಿದು ವ್ಯವಸ್ಥೆ ಮಲ್ತದಿತ್ತಂಡು. ವಿದ್ಯಾಗಿರಿ ಪರಿಸರದ 7 ಕೇಂದ್ರೊಡೆಡು ಪರೀಕ್ಷೆ ವ್ಯವಸ್ಥೆ ಮಲ್ತದಿತ್ತಂಡು 150 ಜೋಕ್ಲೆಗ್ ಚಿಕ್ಕಮಗಳೂರು ಜಿಲ್ಲೆದ ಶೃಂಗೇರಿಡು ಪ್ರವೇಶ ಪರೀಕ್ಷೆ ನಡಪಾದಂಡು. ಆಜಿ 7ನೇ ಕ್ಲಾಸ್ ದಕ್ಲೆಗೆ ಮಾತಾ ಪಾಠ ವಿಷಯ ಸೇರಿದು ತಾರ್ಕಿಕ ಸಾಮರ್ಥ್ಯ ಆಧಾರಡು 120 ಮಾರ್ಕ್ಗೆ 2 ಗಂಟೆ, ಎಣ್ಮ 1ನೇ ಕ್ಲಾಸ್ಗೆ 150 ಮಾರ್ಕ್ಗೆ 2.5 ಗಂಟೆ ಪರೀಕ್ಷೆ ನಡಪಾದಂಡು.
ಬರೇನ ಪರೀಕ್ಷೆದ ಪಾಸ್ ಫೇಲ್ ಆದರಡು ಮುಖ್ಯ ಹಂತವು ಕಲ್ಪದ ಸಾಮರ್ಥ್ಯ ಬುಕ ಚಾತುರ್ಪು ಗುಮನದಿದ್ದು ಸಂದರ್ಶನ ಹಂತವು ಅಜಪುಂಡು. ಈ ಬಗೆಟ್ ಆಳ್ವಾಸ್ ಬರವು ಪ್ರತಿಷ್ಠಾನದ ಗುರುಕಾರ್ಯರು ಡಾಕ್ಟರ್ ಎಂ ಮೋಹನ್ ಆಳ್ವ ಪಾತಿರದು. ಕನ್ನಡ ಶಾಲೆಡ್ ಆಜಿಡ್ದು 10ನೇ ಕ್ಲಾಸ್ ಮುಟ್ಟ ಆಜನೂದು ಜೋಕ್ಲೆಗ್ ಒಟ್ಟು 7 ಕೋಟಿ ರೂಪಾಯಿ ಗಳಸದು ಕಲ್ಪೆರ ಕಟ್ಟುನ ಕಾಸು ವಿದ್ಯಾರ್ಥಿ ನಿಲಯ ಪಾಠ ಬುಕ್ಕು ಇಡೀ ಧರ್ಮವು ಕೂರೊಂದುಂಡು. ಕರಿನ 7 ವರ್ಷಲೆಡ್ದು ಬರವ್ ಇಲಾಖೆ ಆಳ್ವಾಸ್ ಕನ್ನಡ ಶಾಲೆಗೆ ರಾಜ್ಯದ ನಂಬ್ರ 1 ಶಾಲೆ ಎಂದು ಪ್ರಮಾಣದೋಲೆ ಕೊಡ್ತುಂಡು. ಸರಕಾರ 1200 ಉಪ್ಪುನ ಮಾದರಿ ಶಾಲೆಲೆಡ್ ಖರ್ಚು ಮಲ್ಪುನ ಅನುದಾನ ಕೊರುಂಡ ಅವೇತೋ ಜೋಕ್ಲು ಬತ್ತನಲ ಅಕ್ಲೆಗ್ಲ ಮಾದರಿ ಬರೋ ವ್ಯವಸ್ಥೆ ಮಲ್ಪಿರ ಆಳ್ವಾಸ್ ತಯಾರುಂಡು. ಬರ್ಪುನ ವರ್ಷಲ ಮಾರ್ಚ್ ಸುರುತವಾರ ಈ ಪರೀಕ್ಷೆ ನಿಘಂಟ ಆತನಂದು ಆರ್ ಪಂಡೀರು. ಆಳ್ವಾಸ್ ಕನ್ನಡ ಮಾಧ್ಯಮ ಪ್ರಾರಂಭ ಆಗಿ ಈ ವರ್ಷಕ್ಕೆ 15 ವರ್ಷ ಸಂದಿದೆ. ಇದು ಸಂಪೂರ್ಣ ಉಚಿತವಾದಂಥ ಶಿಕ್ಷಣದಡಿಯಲ್ಲಿ ಶಿಕ್ಷಣ ಕೊಡುವಂಥದ್ದು. ವಾರ್ಷಿಕವಾಗಿ ಒಂದು 7 ಕೋಟಿಯಷ್ಟು ರೂಪಾಯಿ ದುಡ್ಡು ನಮ್ಮ ಆಳ್ವಾಸ್ ಸಂಸ್ಥೆಯಿಂದ ಇದಕ್ಕೆ ಖರ್ಚಾಗ್ತದೆ. ಇದು ಸಂಪೂರ್ಣ ವಸತಿಯೇ ಇದ್ದುಕೊಂಡಿರುವಂಥ ಒಂದು ವ್ಯವಸ್ಥೆ. ನಮ್ಮ ಒಟ್ಟು ವ್ಯವಸ್ಥೆಯಲ್ಲಿ 600 ಮಕ್ಕಳು ಇವತ್ತು ಈ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಇದ್ದಾರೆ. ಸತತವಾಗಿ ಇಷ್ಟು ವರ್ಷದಲ್ಲೂ ಕೂಡ 100% ರಿಸಲ್ಟ್ ಮಾತ್ರ ಅಲ್ಲ, ನಮ್ಮ ರಾಜ್ಯದಲ್ಲಿರುವ ಸ್ಟೇಟ್ ಸಿಲೆಬಸ್ಸಿನ ಕನ್ನಡ ಮಾಧ್ಯಮ ಇಂಗ್ಲೀಷ್ ಮಾಧ್ಯಮದ 15,000 ಶಾಲೆಯಲ್ಲಿ ನಂಬರ್ 1 ಸ್ಥಾನದಲ್ಲಿ ಅದರ ಒಟ್ಟು ಫಲಿತಾಂಶವನ್ನು ಅದು ಕೊಡ್ತದೆ ಎಂಬ ಒಂದು ಮಾತನ್ನು ನಮ್ಮ ಇಲಾಖೆಯವರು ನಮಗೆ ಪ್ರತಿ ವರ್ಷವೂ ಒಂದು ಸರ್ಟಿಫಿಕೇಟನ್ನು ಕೊಡ್ತಾ ಇದ್ದಾರೆ. ಇದಕ್ಕೆ ವಾರ್ಷಿಕವಾಗಿ ಪ್ರವೇಶ ಮಾಡುವಂಥ ಮಕ್ಕಳಿಗೆ ನಾವು ಒಂದು ರೀತಿಯ ಪ್ರವೇಶ ಪರೀಕ್ಷೆಯನ್ನು ಇಟ್ಕೊಂಡಿದ್ದೇವೆ. ಈ ವರ್ಷ ಸರಿಸುಮಾರು 20,000ರಷ್ಟು ಅಪ್ಲಿಕೇಶನ್ಗಳು ಅರ್ಜಿಗಳು ಇಡೀ ರಾಜ್ಯದಲ್ಲಿ ಬಂತು. ಇವತ್ತು ಎಕ್ಸಾಮ್ ಆಗ್ತಾಯಿದೆ. ಈ ಎಕ್ಸಾಮಿಗೆ ನನಗೆ ನಿಖರವಾದ ಲೆಕ್ಕ ಸಿಕ್ಕಲಿಲ್ಲ, ಆದರೆ ಒಂದು 16,000ಕ್ಕೂ ಮಿಕ್ಕಿದಂಥ ಜನಗಳು ಬಂದು ಇವತ್ತು ಪರೀಕ್ಷೆಗೆ ಖಂಡಿತ ಬಂದಿದ್ದಾರೆ, ಬಂದು ಇಲ್ಲಿ ಪರೀಕ್ಷೆ ಬರೀತಾ ಇದ್ದಾರೆ. ಇದನ್ನು ನೋಡೋದೇ ನಮಗೊಂದು ಭಾಳ ವಿಸ್ಮಯ. ನಿನ್ನೆ ಬೆಳಿಗ್ಗೆ ಬಂದು ಇಲ್ಲಿ ಕೂತ್ಕೊಂಡು ಈ ಪರೀಕ್ಷೆಯನ್ನು ಬರೆಯುವುದು ನನಗೆ ಬಹಳ ಸಂತೋಷವನ್ನು ಕೊಟ್ಟಿದೆ. ಆಸಿಡ್ ದಾಳಿ ಆಯ್ನ ಮೂವೀರು ಪೊಣ್ಣುಲೆಗೆ ಸರ್ಕಾರ ತುರ್ತು 4 ಲಕ್ಷ ರೂಪಾಯಿ ದಂಚ ಒದಗಾಯರೆ ಉಂಡು. ಇರುವೆರಿಗೂ ಪ್ಲಾಸ್ಟಿಕ್ ಸರ್ಜರಿಗೂ 20 ಲಕ್ಷ ಮುಟ್ಟ ಕೊರಿಯರೆ ಉಂಡು ಎಂದು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಗುರ್ಕಾರ್ದಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಪಂತೇರು. ಕುಡ್ಲದ ಆಸ್ಪತ್ರೆಡ್ 6 ಕಡಬ ಕಾಲೇಜದ ಮೂವೀರು ಪೊಣ್ಣುಲೆಡ ಪಾತಿರ್ದು 5 ಬೊಕ್ಕ 6 ಮಾಧ್ಯಮದ ಕ್ರೀಡ ಪಾತೇರಿಯರು. ಆಸಿಡ್ ದಾಳಿಯಾದ ಕುಡ್ಲದ ಆಸ್ಪತ್ರೆ ಸೇರಿದು ಪುನಃ ಕಡಬದ ಸರಕಾರಿ ಪದವಿ ಪೂರ್ವ ಕಾಲೇಜದ ಮೂವೀರು ಪೊಣ್ಣುಲೆಡ ಅಂಗಾರೆ ಕಾಂಡೆ ಪಾತಿರ್ದು ಆರೋಗ್ಯ ವಿಚಾರಿತ್ನ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಗುರ್ಕಾರ್ದಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ 5 ಬೊಕ್ಕ ಸುದ್ದಿ ಮಾಧ್ಯಮದ ಕಡ ಪಾತಿರಿಯರು. ಮೂವೇರು ಪೊಣ್ಣುಲೆಡ ಪಾತಿರ್ದೆ ಅಕ್ಲು ಹುಷಾರುಳ್ಳೇರು ಅಂಡ ಪರೀಕ್ಷೆದ ಬಗೆಟ್ ಅಕ್ಲೆಗೆ ಚಿಂತೆ ಉಂಡು. ತಾನು ಒರ್ತಿ ಅಪ್ಪೆ ಆದ ಜೋಕ್ಲಿನ ಮಾನಸಿಕ ಚಿಂತೆ ಅರ್ಥ ಆಗುಂಡು. ಅಕ್ಲನ ಇಲ್ಲದ ಕಡೆಲ ಪಾತಿರ್ದೆ ಬರ್ಪುನ ದಿನಕ್ರೆಡ್ ಜೋಕ್ಲಿಗೆ ಪರೀಕ್ಷೆ ಬರೆಯರ ಸಮಸ್ಯೆ ಆವಂದಂಚ ಶಿಕ್ಷಣ ಇಲಾಖೆದ ಹಿರಿಯ ಅಧಿಕಾರಲಡ ಪಾತಿರುವ ಎಂದು ಪಂಡಿರು. ಜೋಕ್ಲಿನ ಮನಸ್ಸದ ಬಲ ಹೆಚ್ಚ ಮಲ್ಪೆರ ತಾನು ಮೂಲುಲ್ಲೆ ಸರ್ಕಾರ ಪೊಲೀಸ್ ಇಲಾಖೆಡ್ದು ಎಂಚಿನ ಮಾತ ತಿಕ್ಕೋಡ ಅವೇನು ಕೊರಿಯರ ತಾನು ಕ್ರಮದೆ ತೊನ್ನುವೆ ಎಂದು ಪಂಡಿರು. ಆಸ್ಪತ್ರೆಡ್ ತೂವನ್ನ ವೈದ್ಯರು ಡಾಕ್ಟರ್ ದಿನೇಶ್ ಎರಡಲ ಪಾತಿರ್ದೆ ಜೋಕ್ಲಿನ ಆರೋಗ್ಯ ಸರಿ ಆಯರ ಮಾತ ಪ್ರಯತ್ನ ಮಲ್ಪುಂಡು 2 ವಾರದ್ದು ಬೊಕ್ಕ 20 ಪೊಣ್ಣುಲೆಗೆ ಪ್ಲಾಸ್ಟಿಕ್ ಸರ್ಜರಿ ಮಲ್ಪೊಡಾದಂಡು ಸರ್ಕಾರ ತುರ್ತು 30 ಪೊಣ್ಣುಲೆಗೆ 4 ಲಕ್ಷ ರೂಪಾಯಿ ದಂಚ ಕೊರಿಯರೆ ಉಂಡು. 5 ಬೊಕ್ಕ 20 ಲಕ್ಷ ರೂಪಾಯಿ ಮುಟ್ಟ ಪ್ಲಾಸ್ಟಿಕ್ ಸರ್ಜರಿ ಮಲ್ಪೆರೆ ಕೊರಿಯರುಂಡು. ಎಂಕ್ಲಿನ ಕಡೆಡ್ದು ಪೊಣ್ಣುಲೆಗೆ ಕೊರಡಾಯಿನ ಮಾತ ವ್ಯವಸ್ಥೆ ಮಲ್ಪುಂಡು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಪಂಡೀರು. 3 ಮಕ್ಕಳನ್ನು ಭೇಟಿ ಮಾಡಿದೆ. ಮಕ್ಕಳು ಚೆನ್ನಾಗಿದ್ದಾರೆ. ಎಕ್ಸಾಮ್ ಬಗ್ಗೆ ಮಾತ್ರ ಅವರಿಗೆ ಚಿಂತೆ ಇದೆ. ಕನ್ನಡ ಎಕ್ಸಾಮ್ ಕೊಟ್ಟಿದ್ದೀವಿ, ಮ್ಯಾಥ್ಸ್ ಎಕ್ಸಾಮ್ ಈ ಥರ ಆಯಿತು. ನಾ ಕನ್ನಡ ಎಕ್ಸಾಮ್ ಮತ್ತೆ ಕೊಡಬೇಕಾ ಅಂತ ಕೇಳಿದ್ಲು ಒಂದು ಮಗು. ನನ್ನ ಮಗನೂ 2nd PUC ಇದ್ದಾನೆ, ನಾನು ಒಬ್ಬಳು ತಾಯಿ. ನಂಗೆ ಅರ್ಥ ಆಗುತ್ತೆ ಮಕ್ಕಳ ಮಾನಸಿಕ ಕಂಡೀಷನ್ ಹೇಗಿರುತ್ತೆ ಈ ಟೈಮಲ್ಲಿ ಅಂತ. ಅವರ 3 ತಾಯಂದಿರು ಸಹ ಅಲ್ಲಿದ್ದರು. ಇವತ್ತು ನಾನು ಪ್ರೈಮರಿ ಸೆಕೆಂಡ್ರಿ ಎಜುಕೇಷನ್ ಮಿನಿಸ್ಟರ್ ಸಹ ನಾನು ಸಾಯಂಕಾಲ ಭೇಟಿ ಆಗ್ತೀನಿ. ಸೊ CET ಎಲ್ಲ ಎಕ್ಸಾಮ್ಸ್ ತೊಗೋಬೇಕಾದ್ರೆ ಎಲ್ಲ ಅವರಿಗೆ ತೊಂದರೆ ಆಗದೆ ಇರೋಂಗೆ ಯಾವುದಾದ್ರೂ ಅವಕಾಶಗಳಿದಾವ ಅದನ್ನೆಲ್ಲ ತಿಳ್ಕೊಳ್ತೇನೆ. ಈಗ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಏನು ಪ್ರಿಲಿಮಿನರಿ ಟ್ರೀಟ್ಮೆಂಟ್ ಕೊಡಬೇಕು ಅದನ್ನೆಲ್ಲ ಡಾಕ್ಟರ್ಸ್ ಕೊಟ್ಟಿದ್ದಾರೆ. ಸೊ ಸೂಪರ್ಫಿಷಿಯಲ್ ಮತ್ತು ಡೀಪ್ ವುಂಡ್ ಅಂದರೆ ಆ್ಯಸಿಡ್ ಎರಚಿದಾಗ ಎಷ್ಟು ಒಳಗಡೆ ಅದು ಹೋಗಿದೆ ಅನ್ನೋದ್ರ ಮೇಲೆ ಟ್ರೀಟ್ಮೆಂಟ್ ಡಿಪೆಂಡ್ ಆಗುತ್ತೆ. ನಾನಿಲ್ಲಿರೋದು ಆ ಮಕ್ಕಳ
ಒಂದು ಮನೋಬಲ ಹೆಚ್ಚಿಸೋದಕ್ಕೆ, ಅವ್ರ ತಂದೆ ತಾಯಿಗೆ ಕಾನ್ಫಿಡೆನ್ಸ್ ಕೊಡೋಕ್ಕೆ ದಟ್ ಆಗಿದೆ. ಇದು ಮುಂದೆ ಸರ್ಕಾರದಿಂದ, ಇಲಾಖೆಯಿಂದ, ಪೊಲೀಸ್ ಇಲಾಖೆಯಿಂದ ಏನೇನು ಅವರಿಗೆ ಸಿಗಬೇಕು ಅದನ್ನು ಆ ಟೈಮಿಗೆ ಕೊಡಿಸಿ ಆ ಮಕ್ಕಳ ಒಂದು ಚಿಕಿತ್ಸೆ ಪೂರ್ಣ ಮಾಡಲಿಕ್ಕೆ, ಯಾವುದೇ ತೊಂದರೆ ಆಗದೆ ಇರೋ ಥರ ಆ ಒಂದು ಬ್ರಿಡ್ಜ್ ಆಗಿ ಕೆಲಸ ಮಾಡಲಿಕ್ಕೆ ನಾನು ಬಂದಿದ್ದೇನೆ. ಈಗ ಇಮಿಡಿಯೇಟ್ಲಿ ಒಂದು 4 lakhs ಇಮಿಡಿಯೇಟ್ಲಿ ಅವರಿಗೆ ಕಾಂಪನ್ಸೇಷನ್ ಸಿಗುತ್ತೆ. ವಾಟ್ ಎವರ್ ಪರ್ ಪರ್ಸನ್ ಈಚ್ ಪರ್ಸನ್ 4 ಲಕ್ಷಗಳು. ಅದಾದಮೇಲೆ 20 ಲಕ್ಷ ತನಕ ಸರ್ಜಿಕಲ್ ಕರೆಕ್ಟಿವ್ ಸರ್ಜರೀಸ್ಗೆ, ಪ್ಲಾಸ್ಟಿಕ್ ಸರ್ಜರಿ ಅದಕ್ಕೆ ಅಂದರೆ ಅಷ್ಟು ಹಣನ ಡಿಪೆಂಡಿಂಗ್ ಆನ್ ದರ್ ಟ್ರೀಟ್ಮೆಂಟ್ ಇಟ್ ವಿಲ್ ಬಿ ರಿಲೀಸ್ಡ್. ಸೊ ಆ ಯಾವುದು ವ್ಯವಸ್ಥೆ ಒಂದು ಇಷ್ಟು ಆ ಕಡೆ ಈ ಕಡೆ ಹೋಗ್ಕೂಡ್ದು, ಸಂಪೂರ್ಣವಾಗಿ ಅವ್ರಿಗೆ ಸಿಗೋ ಅಂಥ ಕೆಲಸವನ್ನು ಇಲಾಖೆಯವರು ಮಾಡಬೇಕು ಆ್ಯಂಡ್ ಮಾಡ್ತಾರೆ. ನಾನಿದ್ದೀನಿ. ಸೊ ಸರ್ಕಾರದಿಂದ ಆ ಟೈಮಿಗೆ ಅದನ್ನು ಮಾಡುವಂಥ ಕೆಲಸ ನಾನು ಮಾಡ್ತೇನೆ. ಕುಡ್ಲ ಸೂಡರ್ಪೇಂಡಿದ ಪಿರಾಕದ ಕಾಣಿಕದ ಕೋರ್ದಬ್ಬು ದೈವಸ್ಥಾನೋಡು ನಡತ್ನ ವರ್ಷಾದಿ ಕೋಲನೇಮ ಅಂಗಾರ ರಾತ್ರಿ ಅಕ್ಕೇರಿ ಆವಂದುಂಡು. ಸುರುತ ದಿನ ಶನಿವಾರ ರಾತ್ರಿ ಭಗವಾನ್ ಬಬ್ಬುಸ್ವಾಮಿ ಬೊಕ್ಕ ತನ್ನಿಮಾನಿಗ ನೇಮ ನಡತಂಡು. ಕೌಡೂರ ಬೊಮ್ಮನ ಬೊಕ್ಕ ಕಚ್ಚೂರ ಮಾಲ್ದಿನ ಕಾಣಿಕದ ಮಗೆ ಶಿವಶಕ್ತಿ ಸ್ವರೂಪ ಆದಿತ್ತನ ಬಬ್ಬುಸ್ವಾಮಿ ಬಾಲೆಪ್ರಾಯುಡಿ ಕಾಣಿಕ ಮೆರೇನಾಯಿ ಜಾಲಡು ಬೀಪೈನ ಬಾರು ನುಂಗೆರೆ ಪಾಡ್ದು ಕಕ್ಕೆ ಕೋರಿನ ಗಿಡೇರೆ ಕೈಟ್ ಬಿರುಪಗರಿ ಮಾದರಿದ ಕಬೆ ಬೊಕ್ಕ ಪೊಡಿಕಲ್ಲು ಕೊರುಂಡ ಕಬಿಟ್ ಕಲ್ಲು ಬುಡ್ದು ಕೋರಿನ ಕೆರ್ದು ಪಾಡಂದಿತ್ತನ ಬಾಲೆ ಬಬ್ಬು ಅವೇನು ಅಪಗನೆ ಜೀವ ಮಲ್ತೊಂದಿತ್ತೆಗೆ ಅಂಚಾದ ಬಬ್ಬುಗು ಕೋಡ್ದಬ್ಬು ಪಂಡದಲೆತ್ತಿರು. ಕೋಡಿ ಕಂಡಾಲದ ಬಬ್ಬು ಕೋಡುದಬ್ಬು ಪನ್ಪುನ ಪುದರ್ಗ ಸಂಧ್ಯೆ ಎಲ್ಲಿಪೋದು ಜವನೆ ಅನಗ ಕೋಟೆ ಕಟ್ಟುನ ಬಿರ್ಸೆ ಆಯ್ನ ಬಬ್ಬು ಕೋಟೆದ ಬಬ್ಬು ಪನ್ಪುನ ಪುರಪು ಪಡೆ ಪಡ್ಡೆ ಕಡಲ ಸೀರ್ತ ಮೀಯರೆ ಪೋಂದಿತ್ತನ ಒಂಜಿಕುಂದು ಸಾರಭೂತಲೆನ್ನು ತಡೆತದು ಎನ್ನ ದೆಕ್ಕರೆ ಉಲೈ ಪೊಗ್ಗುದು ಪೋಡು ಪಂಡದು ಹಠಪತನ ಬೊಬ್ಬರಿಯ ದೈವದ ಒಂಜಿಕಾರ್ ಕಡತನ ಬಬ್ಬು ಸ್ವಾಮಿ ದೈವರಾಜೆ ಬಬ್ಬು ಪನ್ಪುನ ಕೀರ್ತಿಗೆ ಸಂದಿಗೆ ಪಗೆಮಾಣಿಲು ಕಲ್ಲು ಮುಚ್ಚಿದು ಬಂದು ಮಲ್ತನ ಗೂವೇಲಿಡ್ದು ಬಬ್ಬುನು ಮಿತ್ತು ಒಯ್ತನ ತನ್ನಿಮಾನಿಗಾಗ ಮೆಗ್ದಿನ ಸ್ಥಾನ ಕೊರ್ದು ಆಕೀರ್ದ ಕಾಲೋಗಾನಗ ಕುഞ്ഞു ಪೂಜಾರ್ದಿನ ಇಲ್ಲಲ್ದ ಜಾಲಡು ಮಯಕ ಆದು ಕಲ್ಲ ರೂಪೊಡು ತೋಜಿನ ಇರುವೇರು ಸತ್ಯುಲೆನು ಆನಿದ ಕಾಲೊಡ್ದಿಂಚ ಇನಿಮುಟ್ಟಲ ತಂಬಿಲ ಕೊರ್ದು ನಂಬೊಂದು ವರ್ಷೊಡರ ಕೋಲನೇಮ ಕೊರ್ದು ನಂಬೊಂದು ಬೈದಿರು ತುಳು ಜನಮಾನಿಲು. ಕುಡ್ಲದ ಭಾರಿ ಪಿರಾಕದ ಕೋರ್ದಬ್ಬು ದೈವಸ್ಥಾನ ಸೂಟರ್ಪೇಂಡೆಡು ವರ್ಷಾದಿ ಕೋಲನೇಮ 4 ದಿನ ನಡತಂಡು. 2ನೇ ದಿನ ಶನಿವಾರ ರಾತ್ರಿ ಸಾನದ ಪ್ರಧಾನ ದೈವ ಭಗವಾನ್ ಬಬ್ಬು ಸ್ವಾಮಿ ಬೊಕ್ಕ ತನ್ನಿಮಾನಿಗ ನೇಮ ಬಾರಿ ಗೌಜಿಡು ನಡತಂಡು. ಸೂಟರ್ಪೇಂಟೆ ಸುತ್ತಮುತ್ತು ಊರ್ಲಿನ ಭಕ್ತಿರು ಪರವೂರ ಭಕ್ತಿರು ಒಟ್ಟು ಸೇರ್ದು ರಾತ್ರಿಡ್ದು ಮನದನಿ ಕಾಂಡೆ ಮುಟ್ಟ ನಡತ್ನ ನೇಮ ತೂದು ಕರಿಗಂಧ ಬೋಳಿಯದೆ ತೊಂಡೇರು. ಸೂಟರ್ಪೇಂಟೆ ಕೋರ್ದಬ್ಬು ದೈವಸ್ಥಾನದ ಗುರ್ಕಾರ್ಯರು ಎಸ್ ರಾಘವೇಂದ್ರರನ ದುಂಬಾಡ್ತಿಡು ನಡತ್ನ ವರ್ಷಾದಿ ನೇಮುಡು ಕ್ಷೇತ್ರದ ಆಡಳಿತ ಮಂಡಳಿ ಪದಾಧಿಕಾರಿಲು ಸದಸ್ಯರು ವಿಜಯ ಫ್ರೆಂಡ್ಸ್ ಸರ್ಕಲ್ ಸೂಟರ್ಪೇಂಟದ ಪದಾಧಿಕಾರಿಲು ಸದಸ್ಯರು ಈ ಪೊರ್ತುಡಿತದು ಭಗವಾನ್ ಬಬ್ಬು ಸ್ವಾಮಿ ತನ್ನಿಮಾನಿಗ ಬೊಕ್ಕ ಪರಿವಾರ ದೈವಲಿನ ಇಂಬುನಟ್ಟೊಂಡೇರು.
ರಾಜ್ಯದ 5 ಕೋಟಿ 98 ಲಕ್ಷ ಜನತ ಸಮೀಕ್ಷೆ ಮಲ್ತದ ವರದಿ ಸಂದಾದಲು ಈ ವರದಿ ಬಗ್ಗೆ ಚರ್ಚೆ ಮಲ್ಪೆರಲೆತ್ತಲ ತಾನು ತಯಾರುಲೆಂದು ರಾಜ್ಯ ಪಿರವರಿದ್ನ ವರ್ಗುಲಿನ ಆಯೋಗದ ದುಂಬುದ ಗುರುಕಾರ್ಯರು ಜಯಪ್ರಕಾಶ್ ಹೆಗ್ಡೆ ಒಡಿಪುಡು ಪಂತೇರು. ಕರ್ನಾಟಕ ರಾಜ್ಯ ಪಿರವರಿದ್ನ ವರ್ಗುಲಿನ ಆಯೋಗದ ದುಂಬುದ ಗುರುಕಾರ್ಯರು ಜಯಪ್ರಕಾಶ್ ಹೆಗ್ಡೆ ಸಾಮಾಜಿಕ ಶೈಕ್ಷಣಿಕ ಜನಕ್ರಿನ ವರದಿ ಸಂದಾಯನ ವಿಚಾರಗೂ ಸಂಬಂಧ ಒಡಿಪುಡು ಸುದ್ದಿ ಮಾಧ್ಯಮದ ಕಡೆ ಪಾತಿರ್ದು ರಾಜ್ಯ 5 ಕೋಟಿ 98 ಲಕ್ಷ ಜನಸಂಖ್ಯೆಯನ್ನು ಸಮೀಕ್ಷೆ ಮಲ್ತನ ವರದಿನ ಸಂದಾದಲು ಈ ವರದಿ ಬಗೆಟ್ ಚರ್ಚೆ ಮಲ್ಪೆರಲೆತ್ತೆಂಡ ತಾನು ತಯಾರುಳ್ಳೆ ಸಾಮಾಜಿಕ ಜಾಲತಾಣಗಳು ಈ ಬಗೆಟ್ ಚರ್ಚೆ ಪ್ರಶ್ನೆಲೇನು ತೂತೆ ಒಂದು ರಾಜ್ಯದ ಬರವು ಕಲ್ಪವನಗಳು ಒಟ್ಟು ಮಲ್ತನ ದತ್ತಾಂಶ ಸೇರ್ದುಪ್ನ ಅಧ್ಯಯನ ನಡಪಾಯಿನ ವರದಿಯಾದುಂಡು ಮಂತ್ರಿಮಂಡಲಡು ದೀದು ಸರ್ಕಾರ ಈ ಬಗೆಟ್ ತೀರ್ಮಾನ ಅದೆತೊಂದು ಪಂಡೇರು ಸರ್ಕಾರ ಒಪ್ಪಂದ ಚರ್ಚೆ ಮಲ್ಪಂದೆ ಈ ವರದಿ ಮಾಹಿತಿ ಪಿದೆ ಬರೆಯರೆ ಸಾಧ್ಯ ಇಜ್ಜಿ ರಾಜ್ಯಡು 1300 ಹಿಡಿದು ಹೆಚ್ಚ ಜಾತಿಲು ಉಪನಗ 10 ಪುದರ್ ಮಾತ್ರ ಪಿದೆ ಬೈದು ಸರ್ಕಾರ ಅಧಿಕೃತವಾದ ತೀರ್ಮಾನ ಮಲ್ತ ನಡೆದ ಬೊಕ್ಕ ಚರ್ಚೆ ಮಲ್ಪುಗ ಸರ್ಕಾರ ಬಿಡುಗಡೆ ಮಲ್ಪಂದೆ ವೈಲ್ನ ಅಧಿಕೃತ ದತ್ತಾಂಶ ಪಂಡದ ಒಪ್ಪೆರ ಸಾಧ್ಯ ಇಜ್ಜಿಂದ ಪಂಡೇರು. ಜಯಪ್ರಕಾಶ್ ಹೆಗ್ಡೆ ಕಾಂಗ್ರೆಸ್ ಸೇರುವೆರೆಂದು ಸುದ್ದಿ ಆ ಒಂದು ಪುನ ಬಗೆಟ್ ಕೇಳಿನ ಪ್ರಶ್ನೆಲೆಗೆ ಉತ್ತರ ಕೊರ್ನಾರು ತಾನೈತೆ ಒವೇ ಪಕ್ಷದ ಸದಸ್ಯ ಅತ್ತು ಆಯೋಗಡು ಉಪನಗ ಒವೇ ಪಕ್ಷದ ಸದಸ್ಯ ಆದುಪ್ಪೆರ ಸಾಧ್ಯ ಇಜ್ಜಿ ನನದ ನಿರ್ಧಾರ ಬಗೆಟ್ ಕುಟುಂಬದಕ್ಕಿನ ಒಟ್ಟುಗೂ ಚರ್ಚೆ ಮಲ್ಪೆ ದೋಸ್ತಿಲು ಮುಟ್ಟದಕ್ಕಿನ ಒಟ್ಟುಗೂ ನನದ ರಾಜಕೀಯ ಬಗೆಟ್ ಚರ್ಚೆ ಮಲ್ತದ ತೀರ್ಮಾನದ ತೊನ್ವೆ ಬಿಜೆಪಿ ಹಿಡಿದು ಏರ್ಲ ಅಧಿಕೃತವಾದ ಸಂಪರ್ಕ ಮಲ್ತದ ಜೇರು ಪಾತ್ರ ಕತೆಲ ಆತಜಿ ಬಿಜೆಪಿದ ಕೆಲವೇರು ದೋಸ್ತಿಲು ಫೋನ್ ಮಲ್ತದ ಪಾತಿರ್ವೇರು ಓಟುಗೂಂತೋಡ ಬೋಡ್ ಚಂದ ಸುರುಕು ಚರ್ಚೆ ಮಲ್ಪೆ ವಾ ಪಕ್ಷೋಡ್ದು ಪನ್ಪಣವು ಬೊಕ್ಕ ಚರ್ಚೆಗೆ ಬರಪಣೊಂದು ಜಯಪ್ರಕಾಶ್ ಹೆಗ್ಡೆ ಪಂಡೇರು. ಇದರ ಮಾಹಿತಿ ಇನ್ನೂ ಹೆಚ್ಚು ಕೊಡಲಿಕ್ಕೂ ಯಾರಾದರೂ ಇದರ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕೆ ಕರೆದು ನಾನು ಅದಕ್ಕೆ ತಯಾರಿದ್ದೇನೆ. ಯಾಕಂದರೆ ಕೆಲವು ಪ್ರಶ್ನೆಗಳನ್ನು ನೋಡಿದೆ, ಮಾಡೇ ಇಲ್ಲ. ಇಷ್ಟು ಜನ ಶಿಕ್ಷಕರು ಮಾಡಿದ್ದು, ಅಧ್ಯಕ್ಷರು ಸದಸ್ಯರು ಅಲ್ವೇ ಅಲ್ಲ. ಅವರು ಸಂಗ್ರಹ ಮಾಡಿದ ಕೊಟ್ಟಂಥ ಆಧಾರದ ಮೇಲೆ ನಾವು ಅಧ್ಯಯನವನ್ನು ಮಾಡಿ ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಟ್ಟು ಸಲಹೆಯನ್ನು ಕೊಟ್ಟಿದೆ. ಅದನ್ನೇ ಸರ್ಕಾರ ತೀರ್ಮಾನ ತಗೊಳ್ತದೆ, ಕ್ಯಾಬಿನೆಟ್ನಲ್ಲಿಟ್ಟು ತೀರ್ಮಾನ ತಗೊಳ್ತಾರೆ. ಅಲ್ಲ, ಈಗ ಸರ್ಕಾರ ಒಪ್ಪದೆ ಪಟ್ಟಿ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಸುಮಾರು 1300-400 ಜಾತಿಗಳಿರುವಾಗ ಬಂದದ್ದು ಎಷ್ಟು? 10 ಏನೋ ಬಂದಿದೆ. ಅದು ಸರಿ ಅಂತ ಯಾರಿಗೆ ಗೊತ್ತಿದೆ? ಇಲ್ಲ. ಆದ್ದರಿಂದ ಸರ್ಕಾರ ಏನು ಬಿಡುಗಡೆ ಮಾಡ್ತದೆ, ಆಮೇಲೆ ಅದರ ಬಗ್ಗೆ ತೀರ್ಮಾನಕ್ಕೆ ಬರ್ಬೋದು. ಸರ್ಕಾರ ಬಿಡುಗಡೆ ಮಾಡಿದ ಯಾವುದೂ ಅಥೆಂಟಿಕ್ ಅಲ್ಲ, ಅಧಿಕೃತವಾದ ದತ್ತಾಂಶ ಅಲ್ಲ ಅಂತ ನಾನು. ತಾನು ಕೆತ್ತನ ಮೂರ್ತಿಗೆ ಪ್ರತಿಷ್ಠೆ ಆಯ್ನವು ಎನ್ನ ಪುಣ್ಯ ದೇಶದ ಮಾತಾ ರಾಮ ಭಕ್ತರ್ನ ಆಶೀರ್ವಾದ ತಿಕ್ಕದಿನಿಂದ ಅಯೋಧ್ಯದ ಶ್ರೀರಾಮ ಬಾಲರಾಮನ ಮೂರ್ತಿ ಕೆತ್ತದ್ನ ಶಿಲ್ಪಿ ಅರುಣ್ ಯೋಗಿರಾಜ್ ಬಂತೇರು ಕುಡ್ಲಡು ಬಿರುವೇರು ಕುಡ್ಲದ ನಿಲೆಟ್ಟು ಸಮ್ಮಾನದ ಮರ್ಯಾದೆ ಪಡೆದು ಆರು ಪಾತೇರಿ. ಅಯೋಧ್ಯೆ ಶ್ರೀರಾಮ ಮಂದಿರದ ಬಾಲರಾಮನ ಮೂರ್ತಿ ಕೆತ್ತನ ಶಿಲ್ಪಿ ಅರುಣ್ ಯೋಗಿರಾಜರಿಗೆ ಕುಡ್ಲಡು ಬಿರುವೇರಿ ಕುಡ್ಲದ ನಿಲೆಟ್ಟು ಸಮ್ಮಾನದ ಮರ್ಯಾದೆ ಮಲ್ತೇರು. ಬಿರುವೇರಿ ಕುಡ್ಲದ ಗುರುಕಾರ್ಯರು ಉದಯ್ ಪೂಜಾರಿ ಬಳ್ಳಾಲ್ ಬಾಗ್ ಶಾಲು ಪೊದಿಸಿದ್ದು ನಾರಾಯಣ ಗುರುಕ್ಲಿನ ಫೋಟೋ ಕೊರ್ದು ಅರುಣ್ ಯೋಗಿರಾಜ್ ಮೇರೆಗೆ ವಿಶೇಷ ಮರ್ಯಾದೆ ಮಲ್ತೇರು. ಅರುಣ್ ಯೋಗಿರಾಜ್ ಈ ಪೊರ್ತುಡು ಪಾತಿರ್ದು ತಾನು ಕೆತ್ತನ ಮೂರ್ತಿ ಪ್ರತಿಷ್ಠೆ ಆಯ್ನವು ಎನ್ನ ಪುಣ್ಯ ದೇಶದ ಮಾತಾ ರಾಮ ಭಕ್ತರ್ನ ಆಶೀರ್ವಾದ ತಿಕ್ಕದಂಡು ಬಿರುವೇರಿ ಕುಡ್ಲ ಸಂಘಟನೆ ಸಮಾಜಗೂ ಅಗತ್ಯದ ಎಡ್ಡೆ ಕಾರ್ಯ ಮಲ್ತುಂಡು ಮಾತಾ ಸದಸ್ಯರಿಗೆ ದೇವೇರ್ನ ಆಶೀರ್ವಾದ ಉಪ್ಪಡಂದು ಎಡ್ಡೆ ಬಯಕೆರು. ಪಮ್ಮಿ ಕೋಡಿಯಲ್ ಬೈಲ್, ಜಿತೀಶ್ ಜೈನ್, ರಾಕೇಶ್ ಬಲ್ಲಾಡ್, ಕಿಶೋರ್ ಬಾಬು ಬುಕ, ಲೋಹಿತ್ ಈ ಪೊರ್ತುಡಿತ್ತೇರು. ನಾವು ಭಾರತದ ಇತಿಹಾಸದಲ್ಲಿ ತೆಗೆದುಕೊಂಡ್ರೆ ನಮ್ಮ ಒಂದು ಶಿಲ್ಪವನ್ನು ಇಷ್ಟೊಂದು ಪ್ರಶಂಸೆ, ಇಷ್ಟೊಂದು ಜನರು ಪ್ರೀತಿ ನೀಡಿದ್ದು ಇತಿಹಾಸದಲ್ಲೇ ಇಲ್ಲ. ಸೊ ಅಂಥ ಒಂದು ದೊಡ್ಡ ಸೌಭಾಗ್ಯ ನನ್ನದಾಗಿದೆ. ಭಾರತದ ಪ್ರತಿಯೊಂದು ಮೂಲೆಯಲ್ಲೂ ರಾಮರ ಪ್ರೀತಿಯ ಜೊತೆಗೆ ನನಗೂ ಸ್ವಲ್ಪ ಪ್ರೀತಿ ನಮ್ಮ ದೇಶದ ಜನತೆಯಿಂದ ಸಿಗ್ತಾ ಇದೆ. ನನಗೆ ಆಶ್ಚರ್ಯನೂ ಸಹ ಆಗಿದೆ. ಇದ್ರ ಮುಂಚೆ 2 ನಾನು ದೊಡ್ಡ ದೇಶದ ಇಂಪಾರ್ಟೆಂಟ್ ಕೆಲಸನೇ ಮಾಡಿದ್ರೂ ಬಟ್ ರಾಮನ ಪ್ರೀತಿ ಎಷ್ಟು ದೊಡ್ಡದು ಅನ್ನೋದು ನನಗೊಂದು ಪರಿಚಯ ಆಗ್ತಾಯಿದೆ. ನಮ್ಮ ಜನರ ಪ್ರೀತಿ ಎಷ್ಟು ಎಂಥದ್ದು ಅನ್ನೋ ಒಂದು ಪರಿಚಯ, ಇನ್ನೂ ಜವಾಬ್ದಾರಿನ ಹೆಚ್ಚು ಮಾಡ್ತಾ ಇದ್ದೆ. ಮುಂದಿನ ಕಾಲದಲ್ಲಿ ಇನ್ನೂ ಇದನ್ನೇ ಸ್ಫೂರ್ತಿಯಾಗಿ ತೆಗೆದುಕೊಂಡು ಇನ್ನೂ ಹೇಗೆ ನಮ್ಮ ದೇಶ ಸೇವೆಯಲ್ಲಿ ಸಿಗುವಂಥ ಅವಕಾಶದಲ್ಲಿ ಮತ್ತೆ ವಾಪಸ್ ಮಾಡ್ಬೋದು ಅನ್ನೋದನ್ನು ಯೋಚನೆ ಮಾಡ್ಕೊಂಡು ಮಾಡ್ತೀವಿ. ಇದು ನಮಗೊಂದು ಹೆಮ್ಮೆಯ ವಿಷಯ. ಯಾಕಂದರೆ ಒಂದು ನಮ್ಮ ರಾಜ್ಯದವರು ಅಂತ ಹೇಳಿ ಒಂದು ದೊಡ್ಡ ಹೆಮ್ಮೆ ನಮಗೆ, ಮೈಸೂರಿನವರು. ಸೊ ಅವರು ಇವತ್ತು ರಾಮನ ಮೂರ್ತಿ ಇದು ಮಾಡಿದ್ದಾರೆ ಅಂತ ಹೇಳಿದ್ರೆ ನಮಗೆ ಒಂದು ಕರ್ನಾಟಕದವರಿಗೆ ಒಂದು ಹೆಮ್ಮೆಯ ವಿಷಯ. ಆದ್ದರಿಂದ ಇವತ್ತು ಮಂಗಳೂರಿಗೆ ಬಂದಿದ್ದರಿಂದ ನಮ್ಮ ಬಿರುವೇರು ಕುಂಡ್ಲ ತಂಡದಿಂದ ಅವರನ್ನು ಗೌರವಿಸಬೇಕಂತ ನಾವು ಆ್ಯಕ್ಚುಲಿ ಆಕೆ ಮೈಸೂರು ಹೋಗಬೇಕಂತ ಇತ್ತು. ಬಟ್ ಅವರು ಇವತ್ತು ಏನೋ ದೇವ್ರ ದಯೆಯಿಂದ ಇಲ್ಲಿ ಬಂದಿದ್ದಾರೆ. ನಮಗೊಂದು ಭಾಗ್ಯ, ಅಂಥವ್ರನ್ನ ನಮ್ಮ ತಂಡದ ಪರವಾಗಿ ಒಂದು ಗೌರವಿಸುವುದೇ ನಮಗೊಂದು ಹೆಮ್ಮೆ ವಿಷಯ. ದಿವ್ಯ ಮಾತೆ ಶ್ರೀ ರಮಾದೇವಿಯರ್ನ 113ನೇ ವರ್ಷದ ನೆಂಪುದ ಕಾರ್ಯಕ್ರಮನು ಮಾರ್ಚ್ 2 10
10 ಮುಟ್ಟ ಕುಡ್ಲ ಶಕ್ತಿನಗರದ ರಮಾಶಕ್ತಿ ಮಿಷನ್ ಆಚರಣೆ ಮಲ್ತಂದಲೇರು. ಕುಡ್ಲದ ಶಕ್ತಿನಗರದ ರಮಾಶಕ್ತಿ ಮಿಷನ್ದ ಮಂದಿರಡು ದಿವ್ಯ ಮಾತೆ ಶ್ರೀ ರಮಾದೇವಿಯರ್ನ 113ನೇ ವರ್ಷದ ನೆಂಪುದ ಕಾರ್ಯಕ್ರಮ ಮಾರ್ಚ್ 2ಕ್ಕೆ ಶುರುವಾತಂಡು 10 ಮುಟ್ಟ ನಡಪೆರ ಉಪ್ಪನ ಆಚರಣೆಡು ತರವರಿ ಕಾರ್ಯಕ್ರಮ ದಿವಂದಿರು. ರಮಾಶಕ್ತಿ ಮಿಷನ್ ರಮಾಂಬಿಕೆ ದೇವಿನ ಸುಪ್ರಭಾತ ಬೊಕ್ಕ ದೇವಿಗೆ ವಿಶೇಷ ಪೂಜೆದ ಒಟ್ಟಿಗೂ ಧಾರ್ಮಿಕ ಕಾರ್ಯಲು ಶುರುವಾತಂಡು. ಸೋಮವಾರ ವಿಶೇಷವಾದ ಶ್ರೀಗುರು ಪಾದುಕೆಗೆ ಭಕ್ತರು ಅಭಿಷೇಕ ನಡಪಾದು ದಿವ್ಯಮಾತೆ ರಮಾದೇವಿಗೆ ವಿಶೇಷ ಪೂಜೆ ಸಂದಾಯಿತ ಮಲ್ತೇರು. ಬೊಳ್ಳಿದ ತೀರಡು ರಮಾದೇವಿಯರ್ನ ಭವ್ಯ ಮೆರವಣಿಗೆ ನಡಪಾಯರು. ಮಾರ್ಚ್ 10 ಮುಟ್ಟ ಧಾರ್ಮಿಕ ಬೇತೆ ಬೇತೆ ಕಾರ್ಯಕ್ರಮಗಳನ್ನು ಶಕ್ತಿನಗರದ ರಮಾಶಕ್ತಿ ಮಿಷನ್ ಅಟ್ಟಣೆ ಮಲ್ತದೇರು. ಕುತ್ತಾರದ ಕೊರಗಜ್ಜನ ಆದಿಕ್ಷೇತ್ರಗೂ ಮಾರ್ಚ್ 17ಕ್ಕೆ ಕದ್ರ ಕ್ಷೇತ್ರದ್ದು ನಮ್ಮ ನಾಡೆ ಕಾರ್ಯಕ್ರಮ ಆಚರಣೆ ಆದಿತ್ತಿದೆ ಆಯ್ತ ಲೆಪ್ಪೋಲೆ ಬಿಡುಗಡೆ ಮಲ್ತದೇರು. ವಿಶ್ವ ಹಿಂದೂ ಪರಿಷತ್ 4ನೇ ವರ್ಷದ ಕೊರಗಜ್ಜನ ಆದಿಕ್ಷೇತ್ರಗೂ ನಮ್ಮ ನಡೆ ಕಾರ್ಯಕ್ರಮನು ಕದ್ರ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನದ್ದು ಮಾರ್ಚ್ 17ಕ್ಕೆ ದಿವಂದುಂಡು. ಈ ಪಾದಯಾತ್ರೆದ ಲೆಪ್ಪೋಲಿನ ದೆಕ್ಕಾಡ್ ಆದಿಸ್ಥಳ ಅಜ್ಜನ ಕಟ್ಟೆಡು ದುಂಬುದ ಉಳ್ಳಾಲ ಶಾಸಕರು ಜಯರಾಮ್ ಶೆಟ್ಟಿ ಬಿಡುಗಡೆ ಮಲ್ತೇರು. ರೋಹಿತ್ ಉಳ್ಳಾಲ ಪಾದಯಾತ್ರೆ ಬಗೆಟ್ ಮಾಹಿತಿ ಕುರಿದು ಕಾಂಡೆ ಆಜಿಕ್ ಪಾದಯಾತ್ರೆ ಪಿದಾಡ್ದು ಕುತ್ತಾರ ದೆಕ್ಕಾಡ್ಗೆ 9:30 ಗಂಟೆಗೆ ಮುಟ್ಟುದು ಮುಗಿತಲ ಕಾರ್ಯಕ್ರಮ ನಡಪುಣು ಪಂಡೇರು. ಕೊರಗತನಿಯ ದೈವ ಆದಿಸ್ಥಳ ದೆಕ್ಕಾಡು ಕುತ್ತಾರದ ಟ್ರಸ್ಟಿ ದೇವಿಪ್ರಸಾದ್ ಶೆಟ್ಟಿ, ದೈವದ ಪೂಜಾರಿ ಮಾಯಿಲಾ ದೆಕ್ಕಾಡು, ವಿಶ್ವ ಹಿಂದೂ ಪರಿಷತ್ ಉಳ್ಳಾಲ ನಗರ ಪ್ರಖಂಡ ಗುರುಕಾರ್ಯರು ನಾರಾಯಣ ಕುಂಪಲ, ಕಾರ್ಯಂತಿರು ಕಿಶನ್ ತಾರಿಪಡ್ಪು, ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಸಂಪರ್ಕ ಪ್ರಮುಖ ಪ್ರವೀಣ್ ಕುತ್ತರ್, ಯತೀಶ್ ಶೆಟ್ಟಿ ಪಂಡಿತ್ ಹೌಸ್ ಈ ಪೊರ್ತುಡಿತ್ತೇರು. ಸಾರ್ವಜನಿಕರು ಈ ರಾಜ್ಯದ ಉದ್ದಗಲಕ್ಕೂ ಜನ ನಂಬಿಕೊಂಡು ಬಂದಿದ್ದಾರೆ. ಇಲ್ಲಿ ಬಂದಾಗ ನೂರಾರು ಜನ ಪ್ರತಿ ಗಂಟೆ ಕೂಡ ಹೊಸ ಹೊಸ ಮುಖಗಳನ್ನು ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಬಹುಶಃ ನನ್ನ ತಿಳುವಳಿಕೆಯ ಪ್ರಕಾರ ನಮ್ಮ ರಾಜ್ಯದಲ್ಲಿ ಇಷ್ಟೊಂದು ಪ್ರಖ್ಯಾತ ಮತ್ತು ಜನಾಕರ್ಷಣೀಯವಾದಂಥ ಕ್ಷೇತ್ರ ಇದಲ್ಲ. ಸಮಸ್ತವಾಯಿನಂಚಿನ ಹಿಂದೂ ಬಾಂಧವರನ್ನ ಒಗ್ಗಟ್ಟು ಪಕ್ಕ ಲೋಕ ಕಲ್ಯಾಣಾರ್ಥವಾದ ಸರಿಸುಮಾರು 3 ವರ್ಷ ಬಾರಿ ಯಶಸ್ವಿಯಾಯಿನಂಚಿನ ಈ ಒಂದು ಪಾದಯಾತ್ರೆ ಮತ್ತದೆ. ಈ ವರ್ಷ 4ನೇ ವರ್ಷದ ಈ ಒಂದು ಪಾದಯಾತ್ರೆ 17 ತಾರೀಕು ಐತಾರ ಕಾಂಡೆ 8 ಗಂಟೆಗೆ ಪವಿತ್ರವಾಯಿನಂಚಿನ ನಮ್ಮ ಕದ್ರಿದ ಮಂಜುನಾಥ ದೇವರನ್ನ ಆ ಕ್ಷೇತ್ರದ್ದು ಬಿದಾಡದು ಮೂಲು 9:30 ಗಂಟೆಗೆ ಅಂದರೆ ಕುತ್ತಾರ ಸಾರಲಪಟ್ಟ ದೆಕ್ಕಾಡದ ಈ ಧರ್ಮಜ್ಞನ 9:30 ಗಂಟೆಗೆ ಸಮಾರೋಪ ಸಮಾರಂಭ ನಡೆಪೆರುಂಡು.
ಮುಲ್ಕಿ ಕೊಲಕಾಡಿದ ಅಧಿಕಾರಿ ಬೊಟ್ಟುಡು ಬಾರಿ ಪಿರಾಕದ ಪಿಲಿಚಾಮುಂಡಿ ಸಪರಿವಾರ ದೇವಸ್ಥಾನ ಇದ್ದದು ಐನ್ ಇಡೀ ಜೀರ್ಣೋದ್ಧಾರ ಮಲ್ತದು ಪ್ರತಿಷ್ಠಾ ವಿಧಿ ಕುಂಭಾಭಿಷೇಕ ಬೊಕ ನೇಮ ನಡಪಾಯರು. ಉಡುಪಿ ಜಿಲ್ಲೆದ ಮುಲ್ಕಿ ಕೊಲಕಾಡಿದ ಅಧಿಕಾರಿ ಬೊಟ್ಟು ಪಿಲಿಚಾಮುಂಡಿ ಸಪರಿವಾರ ದೇವಸ್ಥಾನ ಪಿರಾಕದ ದೇವಸ್ಥಾನ ಆದಿತ್ತಿದ್ದು ಇಡೀ ಜೀರ್ಣೋದ್ಧಾರ ಮಲ್ತದು ಪಿಲಿಚಾಮುಂಡಿ ಸಪರಿವಾರ ದೈವಲಿನ ಪ್ರತಿಷ್ಠಾ ವಿಧಿ ಕುಂಭಾಭಿಷೇಕ ಬೊಕ ನೇಮೋತ್ಸವ ಮಾರ್ಚ್ 1 ಐನು ಮುಟ್ಟ ನಡತಂಡು. ವೇದಮೂರ್ತಿ ರಾಘವೇಂದ್ರ ಭಟ್ ಮುನಿಯಾಲ್ ಬೊಕ ವೇದಮೂರ್ತಿ ವಾದಿರಾಜೋಪಾಧ್ಯಾಯ ಕೊಲಕಾಡಿ ಮಾರ್ಗದರ್ಶನಡು ಪರಿಂಕಿಲ ವೇದಮೂರ್ತಿ ಶ್ರೀಕಾಂತ್ ಭಟ್ ಪೌರೋಹಿತ್ಯಡು ಪ್ರತಿಷ್ಠಾ ವಿಧಿ ಬ್ರಹ್ಮಕುಂಭಾಭಿಷೇಕ ನಡತ್ನ ದೈವಲಿಗೆ ಸೋಮವಾರ ನೇಮ ಅಟ್ಟಣೆಯಾದಿತ್ತಂಡು. ಕಾಂಡೆ ದೈವಲಿನ ಭಂಡಾರ ಇರ್ದು ಸುರುಕು ಉಳ್ಳಾಯ ನೇಮ ನಡತ್ತಂಡು. ಐದು ಬೊಕ ಲೆಕ್ಕೆಸಿರಿ ನೇಮ ಆದು ಮಧ್ಯಾಹ್ನ ಸಹಭೋಜನ ಅಟ್ಟಣೆಯಾದಿತ್ತಂಡು. ಬಯ್ಯಗ್ ದುಂಬತ್ತ ಮೈಸಂದಾಯ ನೇಮ ಆಯ್ದು ಬೊಕ ಕಾಂತೇರಿ ಜುಮಾದಿಗೆ ನೇಮ ಕುರಿಯರು. ರಾತ್ರಿದ ಸಹಭೋಜನ ಆದ ಕ್ಷೇತ್ರದ ಪ್ರಧಾನ ದೈವ ಪಿಲಿಚಾಮುಂಡಿನ ನೇಮ ನಡತಂಡು. ಊರ ಪರವೂರ ಭಕ್ತರು ನೇಮ ತೂದು ದೈವಲಿನ ಇಂಬು ನಟ್ಟೊಂದು ಬೂಳಿಯದೆ ತೊಂಡರು. ಜೀರ್ಣೋದ್ಧಾರ ಸಮಿತಿದ ಗುರುಕಾರ್ಯರು ಬೊಕ ಸದಸ್ಯರು ಪಿಲಿಚಾಮುಂಡಿ ಸಪರಿವಾರ ಸೇವಾ ಟ್ರಸ್ಟ್ ಕೊಲಕಾಡಿದ ಪದಾಧಿಕಾರಿಗಳು ಸದಸ್ಯರು ಈ ಪೊರ್ತುಲಿತ್ತೇರು. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಯಲ್ಲಿ ಮುಗಿಂಡು ಸೊನ್ಮೇಲು.